ವೀಕ್ಷಕರೇ ನಮಸ್ತೆ. ಇವತ್ತಿನ ಸ್ಪೆಷಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಮ್ಮ ಕರಾವಳಿ ಭಾಗದಲ್ಲಿ ಸದ್ಯ ಏನಾಗ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ. ಜನಸಾಮಾನ್ಯರು ಕೇಳ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ, ಕರಾವಳಿ ಭಾಗಕ್ಕೆ ಏನಾಗ್ತಾ ಇದೆ, ಎತ್ತ ಸಾಗ್ತಾ ಇದೆ ನಮ್ಮ ಕರಾವಳಿ ಅನ್ನುವಂಥದ್ದು. ಯಾಕಂದರೆ ಕರಾವಳಿಯಲ್ಲಿ ಮತ್ತೆ ತಲ್ವಾರ್ ಜಳಪಿಸಿದೆ, ಮತ್ತೆ ರಕ್ತ ನೆತ್ತರು ಹರಿದಿದೆ. ಇಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಅನ್ನುವಂತಹ ಭೇದ ಭಾವಗಳಲ್ಲ, ಆ ಒಂದು ಅಡೆತಡೆಗಳಲ್ಲ, ಆದರೆ ಇಲ್ಲಿ ಹರಿದಿರುವಂಥದ್ದು ಮಾನವನ ರಕ್ತ. ಒಂದು ಕಡೆ ಯಾಕೆ ಕರಾವಳಿ ಭಾಗ ಕೋಮು ಸೂಕ್ಷ್ಮ ಪ್ರದೇಶವಾಗಿ ದಿನಕ್ಕೆ ಬದಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇವತ್ತು ನಡೆದಿರುವಂತಹ ಘಟನೆ, ಬಂಟ್ವಾಳದಲ್ಲಿ ರಹೀಂ ಅನ್ನುವಂತಹ ಚಾಲಕನ ಹತ್ಯೆಯಾಗುತ್ತೆ, ಬರ್ಬರವಾಗಿ ಹತ್ಯೆಯನ್ನು ಮಾಡಲಾಗುತ್ತೆ. ಜೊತೆಗೆ ಆತನ ಜೊತೆ ಇದ್ದಂತಹ ಮತ್ತೊಬ್ಬನಿಗೂ ಕೂಡ ತಲ್ವಾರ್ ದಾಳಿಯಾಗುತ್ತೆ, ಕೈಗೆ ಗಾಯ ಆಗುತ್ತೆ. ತದನಂತರ ಆತ ಪ್ರಾಣಾಪಾಯದಿಂದ ಈಗ ಪಾರಾಗಿದ್ದಾನೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇವೆಲ್ಲದರ ಜೊತೆಗೆ ರಹೀಂ ಜೀವಾಂತ್ಯ ಕಂಡಿದ್ದಾನೆ. ಆ ನಿಟ್ಟಿನಲ್ಲಿ ಆಸ್ಪತ್ರೆಯ ಮುಂಭಾಗ ಬಹಳಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಕರಾವಳಿ ಭಾಗದಲ್ಲಿ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರ ಮೇಲೆಯೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಇಲಾಖೆಯ ಮೇಲೆಯೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲದರ ಜೊತೆಗೆ ಇಲ್ಲಿ ಬಂಟ್ವಾಳದಲ್ಲಿ ಇವತ್ತು ನಡೆದಿರುವಂತಹ ಘಟನೆ, ಕೊಳತ ಮಜಲಿನ ರಹೀಂ ಅವರು ಜೀವಾಂತ್ಯವನ್ನು ಕಂಡಿದ್ದಾರೆ ಅಂತ ಬಂದಾಗ ಅಲ್ಲಿ ಏನಾಗಿತ್ತು, ಯಾವ ಕಾರಣಕ್ಕೋಸ್ಕರ ಈ ಒಂದು ಹತ್ಯೆಯನ್ನು ಮಾಡಲಾಗಿತ್ತು, ಏನು ವಿಚಾರ, ಯಾಕಂದರೆ ಮರಳು ಸಾಗಾಟದ ವಿಚಾರವಾಗಿ ಈ ಹತ್ಯೆ ನಡೆದಿದೆ ಅನ್ನುವಂತಹ ಮಾಹಿತಿಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಷ್ಟಕ್ಕೂ ಕೂಡ ಏನು ವಿಚಾರ, ಇದು ಏನಾಗ್ತಾ ಇದೆ, ಈ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಯತೀಶ್ ಅವರು ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಈ ದಿನ ಮಧ್ಯಾಹ್ನ 3 ರಿಂದ 3:30 ಸಮಯದಲ್ಲಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಕೊಳತ ಜಿಲ್ಲೆಯಲ್ಲಿ ಇಬ್ಬರು ಯುವಕರೇ ಮರಣಕ್ಕೆ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಸುನೀಗಿದ್ದಾನೆ, ಮತ್ತೊಬ್ಬ ಹಾಸ್ಪಿಟಲ್ ಚಿಕಿತ್ಸೆ ಪಡೆಯುತ್ತಾ ಇದ್ದಾನೆ. ಸುಮಾರು ಒಂದು 3:30 ಸಮಯದಲ್ಲಿ ಇಬ್ಬರು ಒಂದು ಪಿಕಪ್ ವಾಹನದಲ್ಲಿ ಮರಳನ್ನು ಡಂಪ್ ಮಾಡಕ್ಕೆ ಹೋದಾಗ ಯಾರೋ ದುಷ್ಕರ್ಮಿಗಳು ಇವ್ರ ಮೇಲೆ ಹಲ್ಲೆ ಮಾಡಿದ್ದು, ಯಾವ ಕಾರಣಕ್ಕೆ ಯಾರು ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಹಾಗಾಗಿ ಈಗ ನಾವು ತನಿಖೆಯನ್ನು ಶುರು ಮಾಡಿದ್ವಿ, ಪ್ರಕರಣಕ್ಕೆ ಶುರು ಮಾಡ್ತೀವಿ. ಯಾರು ಏನು ಅಂತ ಮಾಹಿತಿ ಗೊತ್ತಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಈಗ ಹೌದು, ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ರಿಕ್ವೆಷನ್ ಕೊಟ್ಟಿದ್ದೀವಿ. ಈಗ DC ಅವರು ಆರ್ಡರ್ ಮಾಡಬೇಕು. ಈಗ ಯಾರು ಮಾಡಿದ್ದೀರಾ? ಇಲ್ಲ, ಇನ್ನೂ ಸದ್ಯಕ್ಕೆ ಗೊತ್ತಾಗಿಲ್ಲ. ತಿಳ್ಕೊಂಡ್ಮೇಲೆ ನಾವು ತನಿಖೆ ಮುಂದುವರ್ತಾನೆ ನಿಮ್ಮ ಮಾಹಿತಿ ಕೊಡ್ತೀವಿ. ಗಾಯಗಳು ಪರಿಸ್ಥಿತಿ ಅವ್ರಿಗೆ ಈಗ ಆಪರೇಷನ್ ನಡೀತಾ ಇದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಸ್ವಲ್ಪ
ಬರ್ಬಾರ ಈ ದಿನ ಮಧ್ಯಾಹ್ನ 3ರಿಂದ 3:30 ಸಮಯದಲ್ಲಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಕೊಲ್ಕಮ ಜಿಲ್ಲೆಯಲ್ಲಿ ಇಬ್ಬರು ಯುವಕರು ಮರಣಕ್ಕೆ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಸುನೀಗಿದ್ದಾನೆ, ಮತ್ತೊಬ್ಬ ಹಾಸ್ಪಿಟಲ್ ಚಿಕಿತ್ಸೆ ಪಡೆಯುತ್ತಾ ಇದ್ದಾನೆ. ಸುಮಾರು ಒಂದು 3:30 ಸಮಯದಲ್ಲಿ ಇಬ್ಬರು ಒಂದು ಪಿಕಪ್ ವಾಹನದಲ್ಲಿ ಮರಳನ್ನು ಡಂಪ್ ಮಾಡಕ್ಕೆ ಹೋದಾಗ ಯಾರೋ ದುಷ್ಕರ್ಮಿಗಳು ಇವ್ರ ಮೇಲೆ ಹಲ್ಲೆ ಮಾಡಿದ್ದು, ಯಾವ ಕಾರಣಕ್ಕೆ ಯಾರು ಮಾಡಿದರೆ ಇನ್ನೂ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಹಾಗಾಗಿ ಈಗ ನಾವು ತನಿಖೆಯನ್ನು ಶುರು ಮಾಡಿದ್ವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡ್ತೀವಿ. ಯಾರು ಏನು ಅಂತ ಮಾಹಿತಿ ಗೊತ್ತಾದರೆ ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಈಗ ಹೌದು, ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದನ್ನು. ಎಲ್ಲ ರಿಕ್ವೆಷನ್ ಕೊಟ್ಟಿದ್ದೀವಿ. ಈಗ DC ಅವರು ಆರ್ಡರ್ ಮಾಡಬೇಕು. ಈಗ ಯಾರು ಮಾಡಿದ್ದೀರಾ? ಇಲ್ಲ, ಇನ್ನೂ ಸದ್ಯಕ್ಕೆ ಗೊತ್ತಾಗಿಲ್ಲ. ತಿಳ್ಕೊಂಡ್ಮೇಲೆ ನಾವು ತನಿಖೆ ಮುಂದುವರ್ತಾನೆ ನಿಮ್ಮ ಮಾಹಿತಿ ಕೊಡ್ತೀವಿ. ಗಾಯಡು ಪರಿಸ್ಥಿತಿ ಅವ್ರಿಗೆ ಈಗ ಆಪರೇಷನ್ ನಡೀತಾ ಇದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ SP ಯತೀಶ್ ಅವರ ಮಾತುಗಳು. ಈ ಒಂದು ಪ್ರಕರಣದ ಬಗ್ಗೆ ಫಸ್ಟ್ ರಿಯಾಕ್ಷನವನ್ನು ಅವರು ಕೊಟ್ಟಿದ್ದಾರೆ. ಜೊತೆಗೆ ಪತ್ರಕರ್ತರು ಈ ಸಂದರ್ಭ ಪ್ರಶ್ನೆಯನ್ನು ಕೇಳಿದರು, ಏನು ಕಾರಣ ಈ ಒಂದು ಹತ್ಯೆಗೆ? ವೈಯಕ್ತಿಕ ದ್ವೇಷ ಏನಾದರೂ ಇತ್ತಾ ಅಥವಾ ಇನ್ನಿತರ ದ್ವೇಷ ಏನಾದರೂ ಇತ್ತಾ, ಏನು ವಿಚಾರ ಅನ್ನೋಂಥದ್ದು ಇಲ್ಲ. ಈ ಬಗ್ಗೆ ಇನ್ನೇನು ಮಾಹಿತಿ ಬರಬೇಕಾಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಾಗಾಗಿ ಪ್ರಾಥಮಿಕ ಹಂತದಲ್ಲಿ ಏನು ಹೇಳೋಕ್ಕಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಆಸ್ಪತ್ರೆಯ ಮುಂಭಾಗ ಇವತ್ತು ಬಹಳಷ್ಟು ಜನರು ಜಮಾಯಿಸಿದ್ರು, ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಯಾಕಂದರೆ ಈ ಪರಿಸ್ಥಿತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗ್ತಾ ಇದೆ, ಜೊತೆಗೆ ಮತ್ತೆ ಇಂತಹ ಪರಿಸ್ಥಿತಿಗಳು ಮರುಕಳಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಆಸ್ಪತ್ರೆಯ ಮುಂಭಾಗ ಬಹಳಷ್ಟು ಜನರು ಇವತ್ತು ಆಗಮಿಸಿದ್ರು, ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಸದನ್ನು ಕೂಡ ನಿಮ್ಮ ಮುಂದೆ ನಾವು ತೋರಿಸ್ತೀವಿ. ಬಿಫೋರ್ ದ್ಯಾಟ್ ಇವತ್ತು ಇನ್ನೊಂದೆಡೆ ಆಸ್ಪತ್ರೆಯ ಮುಂಭಾಗ ನಡೆದಿರುವಂತಹ ಇವತ್ತು ಆಕ್ರೋಶದಲ್ಲಿ ಪೊಲೀಸರು ಜೊತೆಗೆ ಸಾರ್ವಜನಿಕರು ಜನರು ಸೇರಿಕೊಂಡು ಅಲ್ಲಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪೊಲೀಸರ ಮುಂದೆ. ಯಾಕಂದರೆ ಇಂತಹ ಪರಿಸ್ಥಿತಿ ನಿರ್ಮಾಣಕ್ಕೆ ತಾವುಗಳು ಸರಿಯಾಗಿರುವಂತಹ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ದ್ಯಾಟ್ಸ್ ವೈ ಇಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ, ಆಗಬಾರ್ದಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳಿದು ಆಸ್ಪತ್ರೆಯ ಮುಂಭಾಗ. ಅಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸಿದರು. ಜೊತೆಗೆ ಇದು ಈ ಒಂದು ಮರಳು ಅನ್ಲೋಡ್ ಮಾಡ್ತಾ ಇದ್ದಂತಹ ಸಂದರ್ಭಗಳಲ್ಲಿ ನಡೆದಿರುವಂತಹ ಘಟನೆ. ಆ ಒಂದು ವಾಹನವನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಸ್ಥಳದಲ್ಲಿ ದುಷ್ಕರ್ಮಿಗಳಿಂದ ಮಾರಕಾಸ್ತ್ರಗಳಿಂದ ದಾಳಿಯಾಗಿರುವಂಥದ್ದು ರಹೀಂ ಅನ್ನುವವರ ಮೇಲೆ.
ಇನ್ನು ಸದ್ಯ ಪರಿಸ್ಥಿತಿ ಬಹಳಷ್ಟು ಕೆಟ್ಟು ಹೋಗಿದೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದರೆ ಸದ್ಯ ಕರಾವಳಿ ಭಾಗ ಬೂದಿ ಮುಚ್ಚಿದ ಕೆಂಡದಂತಿದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕಂದರೆ ರಸ್ತೆಗಳಲ್ಲಿ ಹೋದಾಗಲೂ ಕೂಡ ಸಂಜೆಯ ಹೊತ್ತಿನಲ್ಲಿ, ರಾತ್ರಿಯ ಹೊತ್ತಿನಲ್ಲಿ ಇವತ್ತು ಪೊಲೀಸರು ಸರ್ಪಗಾವಲನ್ನು ಹಾಕಿದ್ದಾರೆ. ಪೊಲೀಸ್ ಕಣ್ಗಾವಲಿದೆ ಎಲ್ಲ ಕಡೆಗಳಲ್ಲಿ. ಇವೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ, ಇನ್ನು 3 ದಿನಗಳ ಕಾಲ ಅಂದರೆ ಇವತ್ತು ಮೇ 27 ತಾರೀಕು ಸಂಜೆ 6 ಗಂಟೆಯಿಂದ ಮೇ 30ರವರೆಗೆ ಸಂಜೆ 6 ಗಂಟೆಯ ತನಕ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 5 ತಾಲೂಕುಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಅಂದರೆ 144 ಸೆಕ್ಷನನ್ನು ಜಾರಿ ಮಾಡಲಾಗಿದೆ. ಗುಂಪುಗಳಲ್ಲಿ ಸೇರಕ್ಕಿಲ್ಲ, ಜೊತೆಗೆ ಸಮಾರಂಭಗಳನ್ನು ಮಾಡೋಕ್ಕಿಲ್ಲ, ಮೆರವಣಿಗೆಗಳನ್ನು ಮಾಡುವಂತಿಲ್ಲ. 144 ಸೆಕ್ಷನ್ 5 ತಾಲೂಕುಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕುಗಳಲ್ಲಿ ಜಾರಿ ಮಾಡಲಾಗಿದೆ. ಇನ್ನು 3 ದಿನಗಳ ಕಾಲ ಯಾವ ತಾಲೂಕುಗಳಲ್ಲಿ ಜಾರಿ ಮಾಡಲಾಗಿದೆ ಈ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಸದ್ಯದ ಪರಿಸ್ಥಿತಿ ಸರಿಯಿಲ್ಲ, ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕು ವ್ಯಾಪ್ತಿ 3 ದಿನ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕು ವ್ಯಾಪ್ತಿಗಳಲ್ಲಿ 3 ದಿನಗಳ ಕಾಲ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಕ್ಕೋಸ್ಕರ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಬೆಳ್ತಂಗಡಿ, ಕಡಬ, ಪುತ್ತೂರು ಮತ್ತು ಸುಳ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಬೆಳ್ತಂಗಡಿ, ಕಡಬ, ಪುತ್ತೂರು ಮತ್ತು ಸುಳ್ಯ ಈ 5 ತಾಲೂಕುಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. 144 ಸೆಕ್ಷನ್ ಮೇ 27 ಸಂಜೆ ಅಂದರೆ ಇವತ್ತು ಸಂಜೆ 6 ಗಂಟೆಯಿಂದ ಮೇ 30 ಸಂಜೆ 6 ಗಂಟೆಯವರೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಯವರು ಆದೇಶವನ್ನು ಅಧಿಕೃತವಾಗಿ ಹೊರಡಿಸಿದ್ದಾರೆ. 3 ದಿನಗಳ ಕಾಲ ಬಂಟ್ವಾಳ ತಾಲೂಕಿನ ಕುರಿಯಾಳ ಸಮೀಪ ಇರಾಕೋಡಿಯಲ್ಲಿ ಇವತ್ತು ನಡೆದಿರುವಂತಹ ಘಟನೆ, 2 ಮುಸ್ಲಿಂ ಯುವಕರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿರುವಂತಹ ಹಿನ್ನೆಲೆ, ಜೊತೆಗೆ ಕೊಳತಮಜಲು ನಿವಾಸಿ ರಹೀಂ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ, ಇನ್ನೋರ್ವರು ಗಾಯಾಳಾಗಿದ್ದಾರೆ. ಜೊತೆಗೆ ಸದ್ಯ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಹತ್ಯೆ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕು ವ್ಯಾಪ್ತಿ 3 ದಿನ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಈ ನಿಷೇಧಾಜ್ಞೆ ಅವಧಿಯಲ್ಲಿ 5 ಅಥವಾ ಇದಕ್ಕಿಂತ ಹೆಚ್ಚು ಜನರು ಗುಂಪು ಸೇರುವುದು, ಮೆರವಣಿಗೆ ಅಥವಾ ಸಭೆ ಸಮಾರಂಭ ಜರುಗಿಸುವುದನ್ನು ನಿಷೇಧಿಸಲಾಗಿದೆ.
ಯಾವುದೇ ಶಸ್ತ್ರಗಳು, ದೊಣ್ಣೆಗಳು, ಕತ್ತಿಗಳು, ಗದೆ, ಬಂದೂಕು, ಚಾಕು, ಕೋಲು ಹೀಗೆ ಲಾಠಿ ಅಥವಾ ದೈಹಿಕ ಹಿಂಸೆಯನ್ನು ಉಂಟು ಮಾಡುವಂತಹ ಇತರ ಯಾವುದೇ ವಸ್ತುಗಳನ್ನು ಒಯ್ಯುವುದನ್ನು ನಿಷೇಧಿಸಲಾಗಿದೆ. ಪಟಾಕಿಗಳನ್ನು ಸಿಡಿಸುವುದು ಅಥವಾ ಯಾವುದೇ ಕ್ಷಾರಕ ಪದಾರ್ಥ ಅಥವಾ ಸ್ಫೋಟಗಳನ್ನು ಒಯ್ಯುವುದನ್ನು ಕೂಡ ನಿಷೇಧಿಸಲಾಗಿದೆ. ಯಾವುದೇ ರೀತಿಯ ಪ್ರತಿಭಟನೆ, ವಿಜಯೋತ್ಸವ, ಸಾರ್ವಜನಿಕ ಮೆರವಣಿಗೆ, ಪ್ರತಿಭಟನೆ ಜಾಥಾ, ಮುಷ್ಕರ, ರಸ್ತೆ ತಡೆ, ಸಾರ್ವಜನಿಕ ಅಥವಾ ರಾಜಕೀಯ ಸಭೆ ಸಮಾರಂಭಗಳನ್ನು ಈ 144 ಸೆಕ್ಷನ್ನಲ್ಲಿ ನಡೆಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಕಲ್ಲುಗಳನ್ನು ಅಥವಾ ಇತರ ಕ್ಷಿಪಣಿಗಳನ್ನು ಎಸೆಯುವಂತಹ ಅಥವಾ ವೇಗವಾಗಿ ಒಗೆಯುವ ಸಾಧನಗಳನ್ನು, ಉಪಕರಣಗಳನ್ನು ಒಯ್ಯುವಿಕೆಯನ್ನು, ತಯಾರಿಸುವುದನ್ನು, ಶೇಖರಿಸುವುದನ್ನು ಎಲ್ಲವೂ ಕೂಡ ನಿಷೇಧ. ಅಥವಾ ವ್ಯಕ್ತಿಗಳ ಅಥವಾ ಅವರ ಶವಗಳ ಅಥವಾ ಆಕೃತಿಗಳ ಅಥವಾ ಪ್ರತಿಕೃತಿಗಳ ಮೆರವಣಿಗೆ ಮಾಡುವಂಥದ್ದು ಕೂಡ ನಿಷೇಧ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ 144 ಸೆಕ್ಷನ್ ತಮಗೆಲ್ಲರೂ ಕೂಡ ಗೊತ್ತಿದೆ. ಈ ಹಿಂದಿನಿಂದ ಕೂಡ ಕರಾವಳಿ ಭಾಗ ಬಹಳಷ್ಟು 144 ಸೆಕ್ಷನ್ಗಳನ್ನು ನೋಡಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಆಶಯ. ಯಾಕಂದರೆ ಶಾಂತಿ ಸುವ್ಯವಸ್ಥೆ ನಿಲ್ಲಿಸಬೇಕು. ಆದರೆ ಸದ್ಯದ ಪರಿಸ್ಥಿತಿ ಬಹಳಷ್ಟು ಹದಗೆಡ್ತಾ ಇದೆ. ಇದು ದುರಂತದ ಸಂಗತಿ. ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕು ವ್ಯಾಪ್ತಿಯಲ್ಲಿ 3 ದಿನ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಇನ್ನು ಬಂಟ್ವಾಳದಲ್ಲಿ ನಡೆದಿರುವಂತಹ ಈ ಒಂದು ಬರ್ಬರ ಹತ್ಯೆ ಹಿನ್ನೆಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಈ ಒಂದು ಹತ್ಯೆಯನ್ನು ಖಂಡಿಸಿದ್ದಾರೆ. ಇವೆಲ್ಲದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡುವಂತಹ ಶಕ್ತಿಗಳನ್ನು ಮಟ್ಟ ಹಾಕ್ತೀವಿ, ಯಾವತ್ತೂ ಕೂಡ ಮೆರಿಲಿಕ್ಕೆ ಬಿಡಲ್ಲ, ಈ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕಠಿಣ ಕ್ರಮಗಳ ಮೂಲಕ ಹತೋಟಿಗೆ ತರ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರು ಟ್ವೀಟ್ ಮಾಡುವ ಮೂಲಕ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ನೋಡ್ಕೊಂಡು ಇನ್ನು ಬಂಟ್ವಾಳದ ಕೊಲತಮಜಲ್ನಲ್ಲಿ ರಹೀಂ ಬರ್ಬರ ಹತ್ಯೆಯಾಗಿದೆ. ಜೊತೆಗೆ ಮತ್ತೋರ್ವರಿಗೆ ಕೈಗೆ ಗಾಯ ಆಗಿದೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು ಅಪರಾಧಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹತ್ಯೆಯನ್ನು ಅವರು ಖಂಡಿಸಿದ್ದಾರೆ. ಜೊತೆಗೆ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹತ್ಯೆಗೆ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಡಿಜಿ ಆ್ಯಂಡ್ ಐಜಿಪಿ ಹಾಗೂ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಅವರಿಗೆ ಕರೆ ಮಾಡಿ ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಅವರು. ಜೊತೆಗೆ ಟ್ವೀಟ್ ಮಾಡುವ ಮೂಲಕ ಈ ಒಂದು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೂಕ್ತ ಬಿಗಿ ಕಾನೂನು ಕ್ರಮಗಳನ್ನು ಜರುಗಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಅವರೊಂದಿಗೂ ಕೂಡ ಮಾತುಕತೆ ನಡೆಸಿದ್ದಾರೆ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು. ಮಂಗಳೂರಿನಲ್ಲಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆಯನ್ನ ಈ ಮೂಲಕ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿದ್ದಾರೆ. ಸೂಕ್ಷ್ಮ ಸ್ಥಳಗಳಲ್ಲಿ ಹೆಚ್ಚಿನ ನಿಗಾ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉಸ್ತುವಾರಿ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಟ್ವೀಟ್ ಮಾಡಿ ಖಂಡನೆಯನ್ನು ವ್ಯಕ್ತಪಡಿಸಿರುವಂತಹ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಶಕ್ತಿಗಳನ್ನು ನಾವುಗಳು ಮಟ್ಟ ಹಾಕ್ತೀವಿ, ಯಾವತ್ತೂ ಕೂಡ ಇದಕ್ಕೆ ಆಸ್ಪದವನ್ನು ಕೊಡಲ್ಲ, ಶಾಂತಿ ಸುವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಟ್ವೀಟ್ ಮಾಡುವ ಮೂಲಕ
ಅವರ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದೆಡೆ ಇವತ್ತು ಸಂಜೆಯಿಂದ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳು, ಮತ್ತಷ್ಟು ವಿಚಾರಗಳು, ಮತ್ತಷ್ಟು ಬಹಳಷ್ಟು ಬೇಸರ ತರುವಂತಹ ಸಂಗತಿಗಳು. ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಅನಿರೀಕ್ಷಿತವಾಗಿರುವಂತಹ ಬೆಳವಣಿಗೆಗಳು ನಡೀತಾ ಇದೆ. ಇವೆಲ್ಲದರ ಜೊತೆಗೆ ಬಜರಂಗದಳ ಮುಖಂಡರು, ವಿಶ್ವ ಹಿಂದೂ ಪರಿಷತ್ ಮುಖಂಡ ಆಗಿರುವಂತಹ ಶರಣ್ ಪಂಪ್ವೆಲ್ ಅವರ ಬಂಧನ ಆಗಿದೆ ರಾತ್ರಿಯ ಹೊತ್ತಿನಲ್ಲಿ. ಇವತ್ತು ರಾತ್ರಿಯ ಹೊತ್ತಿನಲ್ಲಿ ಏಕಾಏಕಿ ಶರಣ್ ಪಂಪ್ವೆಲ್ ಅವರು, ಹಿಂದೂ ಮುಖಂಡರು, ಅವರ ಬಂಧನ ಆಗುತ್ತೆ. ಈ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಮೆಸೇಜ್ಗಳು ವೈರಲ್ ಆಗುತ್ತೆ. ಯಾಕಂದರೆ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಅವರ ಬಂಧನ ಆಗಿದೆ. ಆ ನಿಟ್ಟಿನಲ್ಲಿ ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡ ಕದ್ರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸೇರಬೇಕು ಅನ್ನುವಂತಹ ಒಂದು ಆಡಿಯೋ ಮೆಸೇಜ್ ಜೊತೆಗೆ ವಾಟ್ಸಾಪ್ ಮೆಸೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಕದ್ರಿ ಪೊಲೀಸ್ ಠಾಣೆಯ ಮುಂಭಾಗಲೂ ಕೂಡ ಬಹಳಷ್ಟು ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ರು. ಶರಣ್ ಪಂಪ್ವೆಲ್ ಅವರ ಬಂಧನ ಆಗಿದೆ. ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಶರಣ್ ಪಂಪ್ವೆಲ್ ಅವರನ್ನ. ಯಾವ ಕಾರಣಕ್ಕೋಸ್ಕರ ಅಂತ ಬಂದಾಗ ಬಹಳಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಶರಣ್ ಪಂಪ್ವೆಲ್ ಅವರು ಈ ಹಿಂದೆ ಸುಹಾಸ್ ಶೆಟ್ಟಿ ಹತ್ಯೆಯ ಸಂದರ್ಭ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರು ಬಂದ್ಗೆ ಅವರು ಕರೆಯನ್ನು ಕೊಟ್ಟಿದ್ರು. ಆ ಒಂದು ಹಿನ್ನೆಲೆ ಜೊತೆಗೆ ಬಜ್ಪೆಯಲ್ಲಿ ಭಾನುವಾರ ಜನಾಕ್ರೋಶ ಸಭೆ ನಡೆದಿತ್ತು. ಆ ಒಂದು ಹಿನ್ನೆಲೆ ಆಗಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಶರಣ್ ಪಂಪ್ವೆಲ್ ಅವರನ್ನು ವಶಕ್ಕೆ ಪಡೆದಿರುವಂತಹ ಘಟನೆ ನಡೆದಿತ್ತು. ಪೊಲೀಸರು ಏನಾಗಿದೆ ಆ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಬೇಲ್ ಸಿಗುತ್ತೆ ಅನ್ನೋದಕ್ಕಂತ ಭರವಸೆಯಲ್ಲಿ ಎಲ್ಲರೂ ಕಾರ್ಯಕರ್ತರು ಇವತ್ತು ಸುಮ್ಮನಿದ್ದೇವೆ. ಏನೋ ಪೊಲೀಸ್ ಇಲಾಖೆ ಸುಮ್ಮನೆ ಅವರ ಮೇಲೆ ಕೇಸ್ ಹಾಕಿ ಅದೇನಾದ್ರೂ ಅವರನ್ನ ಬಂಧನ ಮಾಡಿ ಅವರ ಜೈಲಿಗೆ ಹಾಕಿದ್ರೆ ಇದಕ್ಕೆ ಆಗುವಂತಹ ಹೊಣೆಗೆ ನೇರ ಸರ್ಕಾರ ಹೊಣೆ, ಪೊಲೀಸ್ ಇಲಾಖೆ ಹೊಣೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೆ. ಸರ್ಕಾರದ ಒತ್ತಡದಿಂದಾಗಿ ಇವತ್ತು ಅವರನ್ನ ಬಂಧನ ಮಾಡುವಂತಹ ಕೆಲಸ ನಡೀತಾ ಇದೆ. ಏನೋ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಬರೀ ಚಿಕ್ಕ ವಿಷಯವನ್ನು ಇಟ್ಕೊಂಡು ಇವತ್ತು ಅವರು ಇಷ್ಟು ದಿನ ಆಯ್ತು, 20 ದಿನಗಳಲ್ಲಿ ಬಂಧನ ಮಾಡದೆ ಇವತ್ತು ಬಂಧನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸರ್ಕಾರವನ್ನ ಓಲೈಕೆ ಮಾಡಲಿಕ್ಕೆ, ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ಇವತ್ತು ಪೊಲೀಸರು ಬಂಧನ ಮಾಡಿರೋದು ಇದು ಖಂಡನೀಯ. ಅದಕ್ಕೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಏನವರು ಅವ್ರು ಹೇಳಿದ್ದಾರೆ ಏನಂತ ಕೇಳಿದ್ರೆ ಅದನ್ನ ಅವ್ರನ್ನ ಬಿಡುಗಡೆ ಮಾಡ್ತೇವೆ, ಬೇಲೇಬಲ್ ಅಂತ ಒಳಗಡೆ ಮಾತಾಡುವಾಗ ಹೇಳಿದ್ದಾರೆ. ನೋಡ್ಬೇಕು, ಅವ್ರೇನಾದ್ರು ಬೇಲೇಬಲ್ ಆಗಿಲ್ಲ ಅಂತ ಹೇಳಿದ್ರೆ ಅವರನ್ನ ಜೈಲಿಗೆ ಹಾಕಿದ್ರೆ ಖಂಡಿತವಾಗಿ ಇದರ ನೇರ ಹೊಣೆ ಪೊಲೀಸ್ ಮತ್ತೆ ಸರ್ಕಾರ ಖಂಡಿತವಾಗಿ ಒಪ್ಕೋಬೇಕು. ಬೇಲ್ ಸಿಗುತ್ತೆ ಅನ್ನೋದಕ್ಕಂತ ಭರವಸೆಯಲ್ಲಿ ಎಲ್ಲರೂ ಕಾರ್ಯಕರ್ತರು ಇವತ್ತು ಸುಮ್ಮನಿದ್ದೇವೆ. ಏನೋ ಪೊಲೀಸ್ ಇಲಾಖೆ ಸುಮ್ಮನೆ ಅವರ ಮೇಲೆ ಕೇಸ್ ಹಾಕಿ ಅದೇನಾದ್ರೂ ಅವರನ್ನ ಬಂಧನ ಮಾಡಿ ಅವರ ಜೈಲಿಗೆ ಹಾಕಿದ್ರೆ ಇದಕ್ಕೆ ಆಗುವಂತಹ ಹೊಣೆಗೆ ನೇರ ಸರ್ಕಾರ ಹೊಣೆ, ಪೊಲೀಸ್ ಇಲಾಖೆ ಹೊಣೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೆ. ಸರ್ಕಾರದ ಒತ್ತಡದಿಂದಾಗಿ ಇವತ್ತು ಅವರನ್ನ ಬಂಧನ ಮಾಡುವಂತಹ ಕೆಲಸ ನಡೀತಾ ಇದೆ. ಏನೋ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಬರೀ ಚಿಕ್ಕ ವಿಷಯವನ್ನು ಇಟ್ಕೊಂಡು ಇವತ್ತು ಅವರು ಇಷ್ಟು ದಿನ ಆಯ್ತು, 20 ದಿನಗಳಲ್ಲಿ ಬಂಧನ ಮಾಡದೆ ಇವತ್ತು ಬಂಧನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸರ್ಕಾರವನ್ನ ಓಲೈಕೆ ಮಾಡಲಿಕ್ಕೆ, ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ಇವತ್ತು ಪೊಲೀಸರು ಬಂಧನ ಮಾಡಿರೋದು ಇದು ಖಂಡನೀಯ. ಅದಕ್ಕೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಏನವರು ಅವ್ರು ಹೇಳಿದ್ದಾರೆ ಏನಂತ ಕೇಳಿದ್ರೆ ಅದನ್ನ ಅವ್ರನ್ನ ಬಿಡುಗಡೆ ಮಾಡ್ತೇವೆ, ಬೇಲೇಬಲ್ ಅಂತ ಒಳಗಡೆ ಮಾತಾಡುವಾಗ ಹೇಳಿದ್ದಾರೆ. ನೋಡ್ಬೇಕು, ಅವ್ರೇನಾದ್ರು ಬೇಲೇಬಲ್ ಆಗಿಲ್ಲ ಅಂತ ಹೇಳಿದ್ರೆ ಅವರನ್ನ ಜೈಲಿಗೆ ಹಾಕಿದ್ರೆ ಖಂಡಿತವಾಗಿ ಇದರ ನೇರ ಹೊಣೆ ಪೊಲೀಸ್ ಮತ್ತೆ ಸರ್ಕಾರ ಖಂಡಿತವಾಗಿ ಒಪ್ಕೋಬೇಕು.
ಇದು ಹಿಂದೂ ಮುಖಂಡ ಬಜರಂಗದಳ ಮುಖಂಡರಾಗಿರುವಂತಹ ಶರಣ್ ಪಂಪೆಲ್ ಅವರನ್ನ ಪೊಲೀಸರು ಏಕಾಏಕಿ ವಶಕ್ಕೆ ಪಡೆದುಕೊಳ್ತಾರೆ. ಒಂದ್ ಕಡೆ ಸಂಜೆಯಿಂದ ಆಗಿರುವಂತಹ ಅನಿರೀಕ್ಷಿತವಾಗಿರುವಂತಹ ದುರಂತಕಾರಿಯಾಗಿರುವಂತಹ ಆಘಾತಕಾರಿಯಾಗಿರುವಂತಹ ಬೆಳವಣಿಗೆಗಳು, ಈ ಸುದ್ದಿಗಳ ನಡುವೆ ಹಿಂದೂ ಮುಖಂಡ ಶರಣ್ ಪಂಪೆಲ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಸುದ್ದಿ ಕೇಳ್ತಾ ಇದ್ದಂತೆ ಕದ್ರಿ ಸ್ಟೇಷನ್ ಮುಂಭಾಗ ಬಹಳಷ್ಟು ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ರು. ಯಾಕಂದರೆ ಒಂದು ಮೆಸೇಜ್ ವೈರಲ್ ಆಗ್ತಾ ಇತ್ತು, ಶರಣ್ ಪಂಪೆಲ್ ಅವರ ಬಂಧನ ಆಗಿದೆ, ಹಾಗಿದ್ದಾಗ ಹಿಂದೂ ಕಾರ್ಯಕರ್ತರೆಲ್ಲರೂ ಕೂಡ ಕದ್ರಿ ಸ್ಟೇಷನ್ ಮುಂಭಾಗ ಜಮಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಮೆಸೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಏಕಾಏಕಿ ಆ ಭಾಗದಲ್ಲಿ ಬಹಳಷ್ಟು ಹಿಂದೂ ಕಾರ್ಯಕರ್ತರು ಅವರು ಆಗಮಿಸಿದ್ರು. ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿ ಇದು ಕದ್ರಿ ಸ್ಟೇಷನ್ ಮುಂಭಾಗದಲ್ಲಿ ಬಹಳಷ್ಟು ಜನರು ಇವತ್ತು ಜಮಾಯಿಸಿದ್ರು. ಅಲ್ಲಿ ಶರಣ್ ಪಂಪೆಲ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಂಥ ಹಿನ್ನೆಲೆ ಒಂದು ಕಡೆ ನಾನು ಆಗಲೇ ಹೇಳಿದಾಗೆ ಸುಹಾಸ್ ಶೆಟ್ಟಿಯವರ ಹತ್ಯೆ ಬೆನ್ನಲ್ಲೇ ಅವರು ಬಂದ್ಗೆ ಕರೆಯನ್ನು ಕೊಡ್ತಾರೆ. ಇದರ ಜೊತೆಗೆ ಜನಾಕ್ರೋಶ ಸಭೆಯೂ ಕೂಡ ನಡೆದಿತ್ತು ಬಜ್ಪೆಯಲ್ಲಿ ಭಾನುವಾರ. ಸೊ ಎಲ್ಲ ಕಾರಣಗಳಿಂದ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಇವೆಲ್ಲದರ ಜೊತೆಗೆ ಶರಣ್ ಪಂಪೆಲ್ ಅವರನ್ನು ನ್ಯಾಯಾಧೀಶರ ಮನೆಗೆ ಪೊಲೀಸರು ಹಾಜರುಪಡಿಸ್ತಾರೆ. ಜೊತೆಗೆ ಶರಣ್ ಪಂಪೆಲ್ ಅವರಿಗೆ ಜಾಮೀನು ಮಂಜೂರಾಗಿದೆ. ಶರಣ್ ಪಂಪೆಲ್ ಅವರಿಗೆ ಜಾಮೀನು ಮಂಜೂರಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಶರಣ್ ಪಂಪೆಲ್ ಅವರಿಗೆ ಜಾಮೀನು ಮಂಜೂರಾಗಿದೆ. ಬೋಂದೆಲ್ನ ನ್ಯಾಯಾಧೀಶರ ಮನೆಗೆ ಶರಣ್ ಪಂಪೆಲ್ ಅವರನ್ನ ಪೊಲೀಸರು ಹಾಜರುಪಡಿಸ್ತಾರೆ. ಆ ನಿಟ್ಟಿನಲ್ಲಿ ಶರಣ್ ಪಂಪೆಲ್ ಅವರಿಗೆ ಜಾಮೀನು ಮಂಜೂರಾಗುತ್ತೆ. ಆಗಲೇ ಹೇಳಿದಾಗೆ ಪ್ರಮುಖವಾಗಿ ಎರಡು ವಿಚಾರಗಳು, ಒಂದು ಕಡೆ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆ, ಜೊತೆಗೆ ಭಾನುವಾರ ನಡೆದಿರುವಂತಹ ಜನಾಕ್ರೋಶ ಸಭೆ, ಎಲ್ಲ ಕಾರಣಗಳಿಂದ ಶರಣ್ ಪಂಪೆಲ್ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಆ ನಿಟ್ಟಿನಲ್ಲಿ ಶರಣ್ ಪಂಪೆಲ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು, ವಿಚಾರಣೆ ನಡೆಸ್ತಾ ಇದ್ರು. ಈ ನಿಟ್ಟಿನಲ್ಲಿ ಏಕಾಏಕಿ ಕದ್ರಿ ಠಾಣೆ ಮುಂಭಾಗ ಬಹಳಷ್ಟು ಜನರು ಹಿಂದೂ ಕಾರ್ಯಕರ್ತರು ಆಗಮಿಸಿದ್ರು. ಆ ನಿಟ್ಟಿನಲ್ಲಿ ಬೋಂದೆಲ್ನ ನ್ಯಾಯಾಧೀಶರ ಮನೆಗೆ ಶರಣ್ ಪಂಪೆಲ್ ಅವರನ್ನು ಹಾಜರುಪಡಿಸಲಾಗಿದೆ. ಆ ನಿಟ್ಟಿನಲ್ಲಿ ಶರಣ್ ಪಂಪೆಲ್ ಅವರಿಗೆ ಬೋಂದೆಲ್ ನ್ಯಾಯಾಧೀಶರ ಮುಂದೆ ಜಾಮೀನು ಮಂಜೂರಾಗಿದೆ. ಬೋಂದೆಲ್ನ ನ್ಯಾಯಾಧೀಶರು ಜಾಮೀನು ಮಂಜೂರನ್ನು ಮಾಡಿದ್ದಾರೆ ಶರಣ್ ಪಂಪೆಲ್ ಅವರಿಗೆ. ಸದ್ಯ ಶರಣ್ ಪಂಪೆಲ್ ಅವರು ರಿಲೀಫ್ ಆಗಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್, ವಿಶೇಷವಾಗಿರುವಂತಹ ಸ್ಪೆಷಲ್ ಬುಲೆಟಿನ್ ಇದು. ಯಾಕಂತ ಬಂದಾಗ ತಮ್ಗಳಿಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು 11 ಗಂಟೆಯ ರಾತ್ರಿಯ ಹೊತ್ತಿನಲ್ಲಿ ಕೊಡ್ತಾ ಇರುವಂತಹ ಸ್ಪೆಷಲ್ ನ್ಯೂಸ್ ಬುಲೆಟಿನ್ ಇದು. ಯಾಕಂದರೆ ಬಹಳಷ್ಟು ಗೊಂದಲಗಳಿವೆ. ನಾಳೆಯ ದಿನ ಬಂದ್ ಇದೆ ಅನ್ನುವಂಥದ್ದು ಇಲ್ಲ, ನಾಳೆಯ ದಿನ ಬಂದ್ ಇಲ್ಲ. ಆ ಒಂದು ಸುಳ್ಳು ಸುದ್ದಿಗಳಿಗೆ, ವದಂತಿಗಳಿಗೆ ಕಿವಿಗೊಡಬೇಡಿ. ನಾಳೆಯ ದಿನ ಬಂದಿಲ್ಲ, ಯಥಾಸ್ಥಿತಿಯಲ್ಲಿ ತಮ್ಮ ದಿನಚರಿ ಇರುತ್ತೆ. ಇವೆಲ್ಲದರ ಜೊತೆಗೆ 144 ಸೆಕ್ಷನ್ ಅಂದರೆ ನಿಷೇಧಾಜ್ಞೆ ಜಾರಿ ಇರುತ್ತೆ. ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ತಾವುಗಳು. ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕುಗಳಲ್ಲಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಜೊತೆಗೆ ಬಂಟ್ವಾಳ, ಎಲ್ಲ 5 ತಾಲೂಕುಗಳಲ್ಲಿ 3 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಯಲ್ಲಿ ಇರಲಿಕ್ಕಿದೆ. ಇವತ್ತು ಸಂಜೆ 6 ಗಂಟೆಯಿಂದ ಮೇ 30 ತಾರೀಕು ಸಂಜೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರಲಿಕ್ಕಿದೆ. ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಎಲ್ಲೂ ಕೂಡ ಗುಂಪು ಗುಂಪಾಗಿ ಸೇರಿಕೊಳ್ಬೇಡಿ. ಸಭೆಗಳನ್ನು, ಮೆರವಣಿಗೆಗಳನ್ನು ನಡೆಸುವುದು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗುತ್ತೆ, ನಿಷೇಧ ಆಗಿದೆ. ಇವೆಲ್ಲದರ ಜೊತೆಗೆ
ಕರಾವಳಿ ಭಾಗ ಅನ್ನುವಂಥದ್ದಕ್ಕೆ ಕಪ್ಪು ಹಣೆಪಟ್ಟಿ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥ ಹೆಸರಿದೆ. ಆ ಹೆಸರು ಯಾವಾಗ ಹೋಗುತ್ತೋ ಅನ್ನುವಂಥ ಗೊತ್ತಿಲ್ಲ, ಹೋಗಬೇಕು ಅನ್ನುವಂಥದ್ದೇ ನಮ್ಗಳ ಆಶೆ. ಯಾಕಂದರೆ ಕರಾವಳಿಲಿ ಶಾಂತಿ ನೆಲೆಸಬೇಕು. ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಒಂದು ಕಡೆ ಬೇರೆ ಬೇರೆ ವಿಚಾರಗಳು ಇದಕ್ಕೆ ಅಂಟಿಕೊಳ್ತಾ ಇದೆ, ಇನ್ನೊಂದು ಕಡೆ ವೈಯಕ್ತಿಕ ದ್ವೇಷ ಅಥವಾ ಮರಳು ಸಾಗಾಟದ ವಿಚಾರವಾಗಿ ಈ ರೀತಿ ಹಲ್ಲೆ ಆಗಿದೆ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಒಂದು ವಿಚಾರದಲ್ಲಿ ಅವರ ಒಂದು ಕರ್ತವ್ಯ ಪ್ರಜ್ಞೆಯನ್ನು ಅವರು ಮೆರಿತಾ ಇದ್ದಾರೆ, ಮೆರಿಬೇಕು. ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ನೆಲೆಸುವಲ್ಲಿ ಅವರು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ, ವಹಿಸಬೇಕು. ಜೊತೆಗೆ ಆದಷ್ಟು ಬೇಗ ಈ ಪರಿಸ್ಥಿತಿ ತಿಳಿಗೊಳ್ಳಲಿ, ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಸರಿಯಾಗಿರಲಿ, ಕಾನೂನನ್ನು ಯಾರೂ ಕೂಡ ಮೀರಬೇಡಿ ಅನ್ನೋದು ಕಳಕಳಿಯ ವಿನಂತಿ. ಎಲ್ಲರಿಗೂ ಕೂಡ ಶಾಂತಿ ನೆಲೆಸಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.